ದಾಖಲೆ ದುಡ್ಡು ಬಾಚಿದ ದುರಂಧರ್ ಚಲನಚಿತ್ರದಲ್ಲಿ ನಟಿಸಿರುವ ನದೀಮ್ ಖಾನ್ರನ್ನ ಅತ್ಯಾಚಾರಕ್ಕಾಗಿ ಬಂಧಿಸಲಾಗಿದ್ದು, ಮನೆ ಕೆಲಸದವಳನ್ನ ಲಗ್ನವಾಗುವುದಾಗಿ ವಾಗ್ದಾನ ಲಭ್ಯವಾಗಿದೆ. 41 ಪ್ರಾಯದ ಮಹಿಳೆ 16 ನಟರ ಮನೆಗಳಲ್ಲಿ ಮನೆಗೆಲಸ ಮಾಡಿಕೊಂಡಿದ್ರು. ನಟ ನದೀಮ್ ಖಾನ್ ಸಂಪರ್ಕಕ್ಕೆ ಬಂದ ಮೇಲೆ ಅವರ ಮನೆಗೆ ಕೆಲಸಕ್ಕೆ ಸೇರಿಕೊಂಡಿದ್ರು. ಆಕೆಯ ಮೇಲೆ ನದೀಮ್ ಖಾನ್ ಅತ್ಯಾಚಾರವೆಸಗಿರುವುದಾಗಿ ಪೊಲೀಸರಲ್ಲಿ ದೂರು ದಾಖಲಾಗಿದೆ. ಮದುವೆಯಾಗುವುದಾಗಿ ನಂಬಿಸಿ ಮತ್ತೆ ಅತ್ಯಾಚಾರ ಮಾಡಿರುವುದಾಗಿ ಆ ಸಂತ್ರಸ್ತ ಮನೆಗೆಲಸದಾಕೆ ದೂರು ನೀಡಿದ್ದಾರೆ. ಆದರೆ ಹೇಳಿದಂತೆ ಮದುವೆ ಆಗದಿದ್ದರಿಂದ ಸಂತ್ರಸ್ತ ಮಹಿಳೆಯು ಮುಂಬಯಿಯ ವರ್ಸೋವಾ ಪೊಲೀಸರಿಗೆ ದೂರು ನೀಡಿದ್ದಾಳೆ. 1 ದಶಕದಷ್ಟು ಹಿಂದೆ ನಾನು ನದೀಮ್ ಖಾನ್ ಮನೆ ಕೆಲಸದವಳಾಗಿ ಸೇರಿಕೊಂಡೆ. ಆನಂತರ ದೈಹಿಕ ಸಂಪರ್ಕಕ್ಕೆ ಬಂದೆ. ಅತ್ಯಾಚಾರ ನಡೆಯಿತು. ಆಮೇಲೆ ಮದುವೆಯಾಗುವುದಾಗಿ ಹೇಳಿ ಮತ್ತೆ ಅತ್ಯಾಚಾರ ಮಾಡಿದ್ದಾರೆ. ಆದರೆ ಎಷ್ಟು ಒತ್ತಾಯಿಸಿದ್ರೂ ಮದುವೆಯಾಗದೆ ದಿನ ದೂಡುತ್ತಾ ಬಂದ್ರು. ಕೊನೆಗೆ ಆಗುವುದಿಲ್ಲ ಎಂದು ದೂರು ಸಲ್ಲಿಕೆಯಾಗಿದೆ. ವರ್ಸೋವಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಲ್ವೇನಿಯಲ್ಲಿ ನದೀಮ್ ಖಾನ್ ಮನೆಯಿದ್ದು, ಪೊಲೀಸರು ನಟನನ್ನ ಬಂಧಿಸಿದ್ದಾರೆ. ನಡೆದುದನ್ನ ಒಪ್ಪಿಕೊಂಡಿರುವ ನಟ ಮದುವೆಯ ವಾಗ್ದಾನವನ್ನ ಮತ್ತೆ ನೀಡಿರುವುದಾಗಿ ಹೇಳಲಾಗಿದೆ.